ಸರ್ ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮಗೊಂದು ಪ್ರಶ್ನೆ ಸರ್ ನಿಮ್ಮಿಂದ. ತಾವುಗಳು ಇನ್ಸ್ಪೆಕ್ಟರ್ ವಿಕ್ರಮಿಂದ ಹಿಡ್ಕೊಂಡು ರುಸ್ತುಮ್ವರೆಗೂ ಪೊಲೀಸ್ ಪಾತ್ರಧಾರಿಯಾಗಿ ಸಿನಿಮಾಗಳನ್ನು ಮಾಡಿದ್ದೀರಿ. ಮತ್ತೆ ತಾವಂತ ಯಾವ್ದಾದ್ರು ಪ್ರಾಜೆಕ್ಟಲ್ಲಿ ಭಾಗವಹಿಸ್ತೀರಾ ಸರ್? ಮತ್ತೆ ಅಂತ ಪೊಲೀಸ್ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಕ್ಕಂತಹ ಬರ್ತಾ ಇದೆ ಮೋಸ್ಟ್ಲಿ ಟಗರು ಟೂನೇ ಆಗ್ಬೋದು. ನಾವೆಲ್ಲ ಅದನ್ನ ತುಂಬ ಆಸಕ್ತಿಯಿಂದ ಕಾಯ್ತೇವೆ ಸರ್. ನಮ್ಮ ಸಿ ಪಿ ಸಾಹೇಬರು ನಿಮ್ಮ ಟಗರು ಸಿನಿಮಾನ ಹಾಡನ್ನು ಬಹಳ ಖುಷಿಯಿಂದ ಹಾಡ್ತಾರೆ. ನಮ್ಮೆಲ್ಲರ ಹೆಮ್ಮೆ ಗೀತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಂಗಿ, ಅಣ್ಣ ತಂಗಿ ಮುಂತಾದ ಕೌಂಟಿಂಗ್ ಬಗ್ಗೆ ಚಿತ್ರ ಮಾಡಿದ್ರಿ ಸರ್. ಮುಂದೆ ಕಂತದ್ದು ಯಾವುದಾದ್ರು ಫಿಲಮ್ ಮಾಡ್ತಿದ್ದಾರೆ ಸರ್? ಇನ್ನೊಂದು ಸಬ್ಜೆಕ್ಟ್ ಇದೆ, ಅದು ಅಣ್ಣ ತಂಗಿ ಸಬ್ಜೆಕ್ಟನ್ನೇ, ಅದು ಸಾಯಿ ಪ್ರಕಾಶ್ ಅವ್ರು ಮಾಡ್ತಾರೆ. ಒಂದು ಸ್ವಲ್ಪ ಬೇರೆ ಥರದ ಸಬ್ಜೆಕ್ಟ್ ಅದು ಮೂರು ಕತೆ ಬರುತ್ತೆ ಅದರಲ್ಲಿ. ಒಂದು ಒಳ್ಳೆ ತಂಗಿ ಹುಡುಕ್ತಾ ಇದ್ದೀನಿ ಅಷ್ಟೇ. ಫಿಲ್ಮಲ್ಲಿ ರೌಡಿಸಮನ್ನು ವೈಭವೀಕರಿಸ್ತೇವೆ, ಅದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಇಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಅ ಫಿಲ್ಮ್ ಅಷ್ಟೇ. ಇಟ್ಸ್ ಅ ಪಾರ್ಟ್ ಆಫ್ ಒಂದು ಏನಂತೀವಿ, ಒಂದು ಸ್ಟೋರಿಲಿ ಒಂದು ಪೇಜ್ ಇರ್ತದೆ. ಅವರಿದ್ರೆ ನಿಮ್ಮ ಕೆಲಸ. ಸರ್ ನಮಸ್ತೆ ಸರ್. ನಮಸ್ಕಾರ. ತುಂಬ 2003ರಲ್ಲಿ ತೆರೆಗಂಡ ಚಿಗುರಿದ ಕನಸು ತುಂಬ ಇಷ್ಟ ಆಯ್ತು ಸರ್. ಅದೇ ರೀತಿ ಯಾವುದಾದ್ರು ಸಿನಿಮಾ ಮಾಡಿ ಸರ್ ಮುಂದೆ ಸರ್. ಮಾಡ್ತೀನಿ ಸರ್, ಒಳ್ಳೆ ಸರ್. ನನ್ನ ಲೈಫಲ್ಲಿ ವೈಯಕ್ತಿಕವಾಗಿ ನನಗೆ ತುಂಬ ಇಷ್ಟವಾದ ಸಿನಿಮಾ ಅದು ಚಿಗುರಿದ ಕನಸು. ಯಾಕಂದರೆ ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಆ ಥರ ಒಂದು ಕ್ಯಾರೆಕ್ಟರ್ ಬರೋದೇ ಅದು ಅಪರೂಪ. ಶಿವರಾಮ್ ಕಾರಂತರ ಇದೆ, ನಿಮ್ಮ ಏರಿಯಲ್ಲೇ ಬರುತ್ತೆ ಸ್ಟೋರಿ. ಹೌದು ಸರ್, ಬೆಳ್ತಂಗಡಿ ಉಜ್ಜಿನ ಹತ್ರ ಬಂಗಾಳಿ ಹತ್ರ. ಸೊ ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಡ್ತು. ಇಲ್ಲೇ ಒಂದು 45 ದಿವಸ ಶೂಟಿಂಗ್ ಮಾಡಿದ್ದೆ, 40-50 ಡೇಸ್ ಶೂಟಿಂಗ್ ಮಾಡಿದ್ದೆ ಇಲ್ಲೇ. ಧರ್ಮಸ್ಥಳದಲ್ಲಿ ಉಳ್ಕೊಂಡಿದ್ದೆ. ಅವಾಗ ಭಾಳ ಖುಷಿ ಅನಿಸ್ತಾ ಇತ್ತು. ಅವಾಗ ಶ್ರೀರಾಮ್ ರಿಲೀಸ್ ಆಗಿತ್ತು. ಅವಾಗ ಮಂಗಳೂರಿಗೂ ವಿಸಿಟ್ ಮಾಡಿದೆ. ಆಮೇಲೆ ಮಂಗಳೂರಿಗೆ ಬರೋಕ್ಕೆ ಏನು ಒಂದು ಐ ಥಿಂಕ್ ಒಂದು ರೀಸನ್ನೇ ಬೇಡ, ಅಷ್ಟು ಅದ್ಭುತವಾದ ಒಂದು ಜಾಗ ಇದೆ. ಓಕೆ, ಥ್ಯಾಂಕ್ ಯು. 100% ವೇದ ಬರ್ತಾ ಇದೆ. ನಮ್ದು 125 ಸಿನಿಮಾನಿದೆ. ವೇದನೂ ಸ್ವಲ್ಪ ಪಕ್ಕ ರೂರಲ್ ಸಬ್ಜೆಕ್ಟ್, ಬಟ್ ಒಳ್ಳೆ ಮೆಸೇಜ್ ಇದೆ ಆ ಸಿನಿಮಾದಲ್ಲಿ. ನಮ್ಮದೇ ಒಂದು ಸ್ವಂತ ಪ್ರೊಡಕ್ಷನ್, ಗೀತಾ ಪಿಕ್ಚರ್ಸ್, ಗೀತಾ ಶಿವರಾಜ್ಕುಮಾರ್ ಪ್ರೊಡ್ಯೂಸರ್. ಸೊ ಹರ್ಷ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮದು ಹರ್ಷದ್ದು ಇದು 4th ಕಾಂಬಿನೇಷನ್ ಇದು. ಸೊ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಆ ಸಿನಿಮಾ. ಒಳ್ಳೆ ಮೆಸೇಜ್ ಇದೆ ಅದು. ಅದರಲ್ಲೂ ಕ್ಯಾಪ್ಷನ್ ಅದೇನೆ, ವೇದ ಹೆದರಬೇಡಿ, ಕ್ಷಮಿಸಬೇಡಿ. ಜೈ ವಜ್ರಂಗಿ ಸರ್. ಥ್ಯಾಂಕ್ ಯು. ಸುಮ್ಮನೆ ಬಂದ್ರೆ ಅತಿಥಿ, ನಿಮ್ಮನ್ನ ಹುಡುಕಂ ಬಂದ್ರೆ ನಿಮ್ಗಳ ಸ್ಥಿತಿ.